ಸುದ್ದಿಗೊಂಚಲಿಗೆ ಸ್ವಾಗತ. ಕುಡ್ಲಾಡು ವರ್ಂಬ ಖಾಸಗಿ ವೈದ್ಯಕೀಯ ಕಾಲೇಜು ಇತ್ತನಲ್ಲ ಒಂಜಿ ಸರಕಾರಿ ವೈದ್ಯಕೀಯ ಕಾಲೇಜ್ ಕನಬರಿಯರೆ ಜನಪ್ರತಿನಿಧಿರ್ದು ಸಾಧ್ಯ ಆತೀಚಿ. ಜನಪ್ರತಿನಿಧಿನಕಲು ಖಾಸಗಿ ಒತ್ತಡದ ಬಗ್ಗೆ ನಿರ್ಧಾರ ಪಾಪದಕಲು ಆರೋಗ್ಯಗೆ ಬೋಡಾದು ಭಿಕ್ಷೆ ಬೇಡುನ ಪರಿಸ್ಥಿತಿ ಬೈದನು ಪಂಡದು ಡಿವೈಎಫ್ಐದ ಜಿಲ್ಲಾಧ್ಯಕ್ಷರು ಇಮ್ತಿಯಾಸ್ ಆರೋಪಿಸಿದರು. ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರಡು ಅವ್ಯವಸ್ಥೆಯನ್ನು ಖಂಡಿಸಾದು ಮೂಲ ಸೌಲಭ್ಯ ಒದಗಿಸಾವಲಕ ಬೊಕ್ಕ ಕೇಂದ್ರನು ಮೇಲ್ದರ್ಜೆಗೇರಿಸಾವಲಕ ಒತ್ತಾಯಿಸಾದು ಉಳ್ಳಾಲ ತಾಲೂಕು ಡಿವೈಎಫ್ಐ ವತಿರ್ದು ಸಮುದಾಯ ಆರೋಗ್ಯ ಕೇಂದ್ರದ ಎದುರುಡು ಪ್ರತಿಭಟನೆಯನ್ನು ಸೋಮವಾರ ಕಾಣೆ ನಡಪಾಯರು. ಲೂಟಿ ಮಾಡತಕ್ಕಂತ ಆರೋಗ್ಯದ ಹೆಸರಿನಲ್ಲಿ ಜನರ ರಕ್ತವನ್ನ ಹೀರ್ತಕ್ಕಂತ ಹಿಂಡುವಂತ ಹಿಪ್ಪೆ ಮಾಡುವಂತಹ ಖಾಸಗಿ ಮೆಡಿಕಲ್ ಕಾಲೇಜುಗಳ ವಿರುದ್ಧ, ಮೆಡಿಕಲ್ ಆಸ್ಪತ್ರೆಗಳ ವಿರುದ್ಧ ನಾವು ಸಮರವನ್ನ ಸಾರಬೇಕು ಬಂಧುಗಳೇ. ಯಾವ ರೀತಿಯಲ್ಲಿ ನಮ್ಮನ್ನು ದೋಚಿದ್ದಾರೆ ಎನ್ನುವಂಥದ್ದನ್ನ ಕೋವಿಡ್ ಸಮಯದಲ್ಲಿ ನಮಗೆ ಅನೇಕ ಜನರಿಗೆ ಅದು ಪಾಠವಾಗಿದೆ. ಆ ಕೋವಿಡ್ ನ ದಿನಗಳಲ್ಲಿ ಯಾವ ರೀತಿಯಲ್ಲಿ ನಮ್ಮನ್ನು ಸುಲಿಗೆ ಮಾಡಿದ್ರು ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ. ಒಂದೊಂದು PPE ಕಿಟ್ಟಿನ ಹೆಸರಿನಲ್ಲಿ, ಆ ಗವರ್ನ ಹೆಸರಿನಲ್ಲಿ ದುಡ್ಡು ಹೊಡೆದಿರ್ತಕ್ಕಂಥ ನಾವು ಖಾಸಗಿ ಆಸ್ಪತ್ರೆಗಳನ್ನು ನಾವು ನೋಡಿದ್ದೇವೆ. ಇವತ್ತು ಬಹಳ ನೋವಿನಿಂದ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ, ಬಹಳ ಆಕ್ರೋಶದಿಂದ ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಮಗೆ ಗೊತ್ತಿದೆ ಇದನ್ನ ಸರಿಪಡಿಸುವಂತದ್ದು ಬಹಳ ಕಷ್ಟ. ಆದ್ರೂ ಕೂಡ ಹೋರಾಟದಲ್ಲಿ ನಮಗೆ ನಂಬಿಕೆ ಇದೆ. ಹೋರಾಟದ ಮೂಲಕ ಈ ಸಮುದಾಯ ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಕೊಂಡೋಗುವಂತ ನಿಟ್ಟಿನಲ್ಲಿ ನಮ್ಮ ಹೋರಾಟ ಇವತ್ತಿಂದ ಆರಂಭ ಆಗ್ತದೆ. ಇಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಸಮುದಾಯ ತಾಲೂಕು ಆಸ್ಪತ್ರೆ ಆಗಿ ಇದನ್ನ ಮೇಲ್ದರ್ಜೆಗೆ ಏರಿಸತಕ್ಕಂತ ಕೆಲಸವನ್ನ ಡಿವೈಎಫ್ಐ ಮುಂದಿನ ದಿನಗಳಲ್ಲಿ ಮಾಡ್ತದೆ. ಇವತ್ತು ಕ್ಷೇತ್ರದ ಜನರಲ್ಲಿ ನನ್ನ ವಿನಂತಿ ಇದೆ, ನಾವು ಬಹಳ ಒಗ್ಗಟ್ಟಿನಿಂದ ಹೋರಾಟ ಮಾಡುವ. ಇಲ್ಲಿರ್ತಕ್ಕಂಥ ಬೆರಳಿಕೆ ಜನರಿಗೆ ಮಾತ್ರ ಆರೋಗ್ಯ ಬೇಕಾಗಿರುವಂತದ್ದಲ್ಲ, ಇಲ್ಲಿ ಆರೋಗ್ಯ ವ್ಯವಸ್ಥೆಯನ್ನ ಸರಿಪಡಿಸುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಉಲ್ಲಾಸದ ನಾಗರಿಕರು ಒಗ್ಗಟ್ಟಾಗಿ ಹೋರಾಟವನ್ನ ನಡೆಸೋಣ. ನಮಗೆ ಖಂಡಿತವಾಗಿಯೂ ಜಯ ಸಿಗ್ತದೆ. ಇಲ್ಲಿನ ಬಡವರಿಗೆ ಆರೋಗ್ಯದ ಖಾತರಿ ಸಿಗ್ತದೆ. ಯಾವುದೇ ಕಾರಣಕ್ಕೂ ಬಡವರ ದೇಹವನ್ನ ಖಾಸಗಿ ಮೆಡಿಕಲ್ ತಳಿಗಳ ಆಸ್ಪತ್ರೆಗಳ ವೈದ್ಯ ವಿದ್ಯಾರ್ಥಿಗಳ ಕೈಗೆ ಒಪ್ಪಿಸುವುದು ಬೇಡ. ನಮಗೆಲ್ಲರಿಗೂ ಕೂಡ ಒಳ್ಳೆಯ ಆರೋಗ್ಯ ಸಿಗುವಂತಾಗಬೇಕೆನ್ನುವಂತ ನಿಟ್ಟಿನಲ್ಲಿ ಈ ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥ ಉಳ್ಳಾಲ ತಾಲೂಕು ಸಮಿತಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಇಂಕುಲಾಬ್ ಜಿಂದಾಬಾದ್, ಡಿವೈಎಫ್ಐ ಜಿಂದಾಬಾದ್. ಹೋರಾಟ
ಡಿವೈಎಫ್ಐಯ ಜಿಲ್ಲೆಯ ಮುಖಂಡರೇ, ಸಿಪಿಐಎಂ ಪಕ್ಷದ ಉಳ್ಳಾಲ ತಾಲೂಕಿನ ಮುಖಂಡರೇ ಹಾಗೂ ಇಲ್ಲಿ ನೆರವೇರಿದ ನಾಗರಿಕ ಬಂಧುಗಳು, ಈಗಾಗಲೇ ಪ್ರತಿಭಟನೆಯ ಉದ್ದೇಶ ಮತ್ತು ಇಲ್ಲಿಯ ನಿರ್ಲಕ್ಷ್ಯ ಎಲ್ಲ ವಿಷಯಗಳನ್ನು ಕುರಿತು ಡಿವೈಎಫ್ಐಯ ಜಿಲ್ಲಾಧ್ಯಕ್ಷರಾದಂತಹ ಸಂಗಾತಿ ಇಮ್ತಿಯಾಜ್ ಅವರು ಮಾತನಾಡಿದರು. ಇಲ್ಲಿ ನಿಮಗೆ ತಿಳಿದ ಹಾಗೆ 1-2 ದಿವಸದ ಮುಂಚೆ ಉಳ್ಳಾಲ ಬೈಲಿನ ಒಬ್ಬ ಅರ್ಷಾದ್ ಎಂಬ ಹುಡುಗ, ನಿಮ್ಗೆ ಗೊತ್ತಿರಬಹುದು ಇಲ್ಲಿಯ ಉಳ್ಳಾಲದ ನಾಗರಿಕರಿಗೆ, ಅರ್ಷಾದ್ ಎಂಬ ಹುಡುಗ ಶಾಲೆಗೆ ಹೋಗಿ ಬರುತ್ತಿರುವಂತಹ ಸಂದರ್ಭದಲ್ಲಿ ಅವನಿಗೆ ನಾಯಿ ಚುಚ್ಚುತ್ತದೆ, ನಾಯಿ ಕಡಿಯುತ್ತದೆ. ಆ ಸಂದರ್ಭದಲ್ಲಿ ಇದೇ ಆರೋಗ್ಯ ಕೇಂದ್ರಕ್ಕೆ ಆ ಅರ್ಷಾದ್ನ ತಂದೆಯವರು ಅವರ ಪೇರೆಂಟ್ಸ್ನವರು ಇಲ್ಲಿಗೆ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಇದು ಯಾವುದೇ ಚಿಕಿತ್ಸೆ ಸಿಗದೆ ಇಲ್ಲಿಂದ ಅವರು ರಿಕ್ಷೆಯಲ್ಲಿ ಹಾಕಿಕೊಂಡು ಮಂಗಳೂರಿನ ಜಿಲ್ಲಾ ಆಸ್ಪತ್ರೆಗೆ ಕೊಂಡೋಗುವಂತಹ ನೀಚವಾದ ಪರಿಸ್ಥಿತಿಯು ಕೂಡ ಇಲ್ಲಿ ನಡೆದಿದೆ. ಅಷ್ಟು ಮಾತ್ರವಲ್ಲ, ಬೇರೆ ಬೇರೆ ಘಟನೆಗಳು ಇಲ್ಲಿ ಯಾವುದೇ ಚಿಕಿತ್ಸೆಗೆ ಬಂದರೂ ಕೂಡ ಸರಿಯಾದ ಚಿಕಿತ್ಸೆ ಸಿಗದೆ ಏನು ಅನಾಹುತ ಆಗಿರುವಂತಹ ಘಟನೆಗಳು ಕೂಡ ಇಲ್ಲಿಂದ ವರದಿಯಾಗಿದೆ. ನಿನ್ನೆ ಈ ಪ್ರದೇಶದ ಕೆಲವು ಅಂಗಡಿ ಮುಂಗಟ್ಟುಗಳಲ್ಲಿ ನಾವು ಪ್ರಚಾರವನ್ನು ಕೂಡ ಈ ಪ್ರದೇಶದಲ್ಲಿ ಮಾಡಲಿಕ್ಕೆ ಹೋಗಿದ್ದೆವು. ಈ ಪ್ರತಿಭಟನೆಗೆ ಎಲ್ಲರನ್ನೂ ಕೂಡ ಆಹ್ವಾನಿಸಿದ್ದೆವು. ಎಲ್ಲರ ಮಾತಿನಲ್ಲೂ ಕೂಡ ಇಲ್ಲಿ ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲ ಅಂತಲೇ ಬಾಯಿಂದ ಬರುವಂಥದ್ದು. ಕೆಲವೊಂದು ಹೇಳಿದ್ರು ಒಬ್ರು, ಇಲ್ಲಿಯ ಬೇಕಾದ್ರೆ ಇಲ್ಲಿಗೆ ಬೇಕಾದ ಮೆಷನ್ಸ್ಗಳು ಬೇಕಾಗಿದೆ, ನಾವು ಅದನ್ನು ಸಾರ್ವಜನಿಕರಾಗಿ ಕೊಡುತ್ತೇವೆ, ನೀವು ಕೇವಲ ಟೆಕ್ನಿಷಿಯನ್ ಆದ್ರೂ ಕೊಡ್ಬೇಕು ಅಂತ ಇಲ್ಲಿಯ ಸಾರ್ವಜನಿಕರು ಮನವಿಯನ್ನು ಕೂಡ ಇಲ್ಲಿಯ ವೈದ್ಯಾಧಿಕಾರಿಗಳಿಗೆ ಮನವಿಯನ್ನು ಕೂಡ ಮಾಡಿದ್ರಂತೆ. ಆದ್ರೂ ಕೂಡ ಯಾವುದೇ ರೀತಿಯ ಟೆಕ್ನಿಷಿಯನ್ ಆಗಿರ್ಬೋದು ಇಲ್ಲಿಯ ಅವ್ಯವಸ್ಥೆಯನ್ನು ಎದ್ದು ಕಾಣುವಂಥದ್ದು ಬಂಧುಗಳೇ. ನೀವು ನಿರ್ಧರಿಸಿರ್ಬೋದು ಯುಟಿ ಖಾದರ್ ಅವರೇ, ನಮ್ಗೆ ಉಳ್ಳಾಲದಲ್ಲಿ ಯಾವ ರೀತಿಯಲ್ಲೂ ಕೂಡ ನೀವು ಚುನಾವಣೆಯಲ್ಲಿ ಗೆಲ್ಬಹುದು ಅಂತ, ನೀವು ಗೆದ್ದಿರಬಹುದು. ಚುನಾವಣೆಯ ಸಂದರ್ಭದಲ್ಲಿ ಇಲ್ಲಿಯ ಕೋಮುವಾದಿಗಳನ್ನು ಸೋಲಿಸಬೇಕೆಂಬ ಒಂದೇ ಉದ್ದೇಶದಿಂದ ವಿನಃ ನಿಮ್ಮ ತಾಳಕ್ಕೆ ಇಲ್ಲಿ ಕುಣಿಯೋಕೆ ಡಿವೈಎಫ್ಐ ಯಾವತ್ತೂ ನಿಲ್ಲುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಇಲ್ಲಿ ಕೇವಲ ಕೋಮುವಾದಿಗಳನ್ನ ಸೋಲಿಸಬೇಕು, ಜಾತ್ಯತೀತವಾಗಿ ಇಲ್ಲಿ ಎಲ್ಲರೂ ಕೂಡ ಒಂದು ಐಕ್ಯತೆಯಿಂದ ಬೆಳೆಯಬೇಕು ಅಂತ ನಾವು ನಿಮ್ಗೆ ಆ ಸಂದರ್ಭದಲ್ಲಿ ಬೆಂಬಲವಾಗಿ ನಿಂತಿರ್ಬೋದು. ಆದ್ರೆ ಇಲ್ಲಿ ಆರೋಗ್ಯದ ವಿಷಯಕ್ಕೆ ಬಂದ್ರೆ, ಇಲ್ಲಿಯ ಶಿಕ್ಷಣಕ್ಕೆ ವಿಷಯಕ್ಕೆ ಬಂದ್ರೆ ನಿಮ್ಮ ಕೊಡುಗೆ ಏನು ಅಂತ ನೀವೇ ಹೇಳ್ಬೇಕು. ನೀವು ಸ್ಪೀಕರ್ ಆಗಿ, ನೀವು ಕೇವಲ ಸದನದಲ್ಲಿ ಸ್ಪೀಕರ್ ಆಗಿರ್ಬೋದು, ನಿಮ್ಮ ವಿರೋಧವಾಗಿ ನೀವು ಇಲ್ಲಿ ಸರಿಯಾದ ವ್ಯವಸ್ಥೆಯನ್ನು ಮಾಡದೇ ಇದ್ದಲ್ಲಿ ನೂರಾರು ಸ್ಪೀಕರ್ಗಳು ಉಳ್ಳಾಳದಲ್ಲಿ ಉದಯಿಸಿದ್ದಾರೆ ನಿಮ್ಮ ವಿರೋಧವಾಗಿ ಮಾತನಾಡಲಿಕ್ಕೆ ಅಂತ ಈ ಸಂದರ್ಭದಲ್ಲಿ ನಿಮಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೇನೆ. ಈ ಒಂದು ವ್ಯವಸ್ಥೆ ಎಲ್ಲಿಯ ಮಟ್ಟಕ್ಕೆ ಅಂದ್ರೆ, ನಾನು ಇವತ್ತು ನೋಡಿದೆ ಆಂಬುಲೆನ್ಸ್, ಇಷ್ಟರವರೆಗೆ ಇಲ್ಲಿ ಆಂಬುಲೆನ್ಸ್ ಇಲ್ಲದ್ದು ಇವತ್ತು ಆಂಬುಲೆನ್ಸ್ ಇದೆ. ಬೆಳಿಗ್ಗೆ ಬಂದ ಕೂಡಲೇ ಎಲ್ಲ ವೈದ್ಯರನ್ನು ಎಲ್ಲ ನರ್ಸ್ಗಳನ್ನು ಕೂಡ ಸೇರಿಸಿದ್ದಾರೆ. ಮೊನ್ನೆ ಒಂದು ಸಂದರ್ಭದಲ್ಲಿ ನಾನು ಅದೇ ಆಸ್ಪತ್ರೆಗೆ ಬರ್ತಾ ಇದ್ದೇನೆ, ನಾನು ಮತ್ತು ಅಸ್ಪಾತ್ ಇಲ್ಲಿಯ ಸ್ಥಳೀಯ ಲೀಡರ್ಸ್ ಅವರ ಜೊತೆಗೆ ಈ ಉಳ್ಳಾಳಕ್ಕೆ ಬಂದು ಇದೇ ಆರೋಗ್ಯ ಕೇಂದ್ರವನ್ನು ನಾನು ವೀಕ್ಷಿಸಿದ್ದೆ. ಆ ಸಂದರ್ಭದಲ್ಲಿ ಇಲ್ಲಿರುವ ಬೆಡ್ಗಳಾಗಿರ್ಬೋದು, ಇಲ್ಲಿನ ಪರಿಸರದಲ್ಲಿ ನಾಯಿಗಳು, ಆ ಬೆಡ್ಡಿನ ಹತ್ತಿರವೂ ಕೂಡ ಅಲ್ಲಿರುವ ಚೇರ್ಗಳಲ್ಲಿ ನಾಯಿಗಳು, ಪ್ರಾಣಿಗಳು ಕೂಡ ಇರುವಂತದ್ದು ಯಾವುದೇ ರೀತಿಯ ವೈದ್ಯ ಅಧಿಕಾರಿಗಳಾಗಿರ್ಬೋದು, ಇಲ್ಲಿಯ ಸಿಬ್ಬಂದಿಗಳು ಅಲ್ಲಿ ಕಂಡಿಲ್ಲ. ಇಡೀ ಧೂಳು ಸೇರಿದಂತಹ ವಾತಾವರಣ ಇಡೀ ಆಸ್ಪತ್ರೆಯ ಒಳಗೆ ಇರುವಂತದ್ದು ಕೂಡ ನಾವು ಕಂಡಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಡಿವೈಎಫ್ಐ ಇದೊಂದು ಸಾಂಕೇತಿಕವಾದ ಪ್ರತಿಭಟನೆಯನ್ನು ಮಾತ್ರ ಈ ಸಂದರ್ಭದಲ್ಲಿ ನಾವು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಹೋರಾಟಕ್ಕೆ ನೀವು ಮಣಿಯದೇ ಇದ್ದಿದ್ದಲ್ಲಿ ಈ ಒಂದು ನಮ್ಮ ಬೇಡಿಕೆಗಳು ಏನಿದಾವೆಯೋ ಅದಕ್ಕೆ ನೀವು ಸರಿಯಾಗಿ ಸಮರ್ಪಕವಾದ ವ್ಯವಸ್ಥೆಯನ್ನು ಮಾಡದೇ ಇದ್ದಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಕೂಡ ಮಾಡಲಿದ್ದೇವೆ. ಯಾವ ರೀತಿ ಅಂದ್ರೆ, ಇಲ್ಲಿ ಸರಿಯಾಗಿ ಎಲ್ಲ ರೀತಿಯ ವ್ಯವಸ್ಥೆ ನಿರ್ಮಾಣವಾಗಬೇಕು. ಇಲ್ಲಿ ಯಾವುದೇ ಒಬ್ಬ ಅನಾರೋಗ್ಯ ಬಂದರೂ ಕೂಡ ಇಲ್ಲಿಂದ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಆಗಬಾರದು. ಯಾವುದೇ ವ್ಯಕ್ತಿ ಇಲ್ಲಿ ಬಂದರೂ ಕೂಡ ಉಳ್ಳಾಲದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಎಲ್ಲ ವ್ಯವಸ್ಥೆ ಇದೆ ಎಂಬ ಮಾತು ಬರಬೇಕು ಅಂತ ನಾನು ಹೇಳುತ್ತಾ ಈ ಸಂದರ್ಭದಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ನಿಮ್ಮೆಲ್ಲರನ್ನು ವಂದಿಸಿ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಇನ್ಕಿಲಾಬ್ ಜಿಂದಾಬಾದ್. ಧನ್ಯವಾದಗಳು ಮಂಡಲದವರೇ. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ನಮ್ಮ ಯುವ ವಕೀಲರಾದಂತಹ ಕಾಮ್ರೇಡ್ ನಿತ್ಯ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಬೇಕಾಗಿ ಪ್ರತಿಭಟನೆಯನ್ನ ಉದ್ದೇಶಿಸಿ
ಮಾತಾಡಿರುವಂತ ಡಿವೈಎಫ್ಐನ ಜಿಲ್ಲಾಧ್ಯಕ್ಷ ಅಂತ BK ಇಮ್ತಿಯಾಜ್ ಅವರೇ, ಡಿವೈಎಫ್ಐನ ಮುಖಂಡರುಗಳೇ, ನಾಗರಿಕ ಬಂಧುಗಳೇ, ಈಗಾಗಲೇ ಅನೇಕ ವಿಚಾರಗಳನ್ನ BK ಇಮ್ತಿಯಾಜ್ ಅವರು ಅವರ ಮಾತಲ್ಲಿ ಹೇಳಿದ್ದಾರೆ. ನಾವು ಈ ಹೋರಾಟಗಳನ್ನ ದಶಕದ ಇಂದು ಈ ಕೂಡ ಹೋರಾಟಗಳನ್ನು ಮಾಡ್ತಾ ಇದ್ದೇವೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಮೇಲ್ದರ್ಜೆಗೆ ಏರಿಸಬೇಕು, ಉಳ್ಳಾಲ ಸಮುದಾಯ ಆಸ್ಪತ್ರೆಯನ್ನ ಮೇಲ್ದರ್ಜೆ ಏರಿಸಿ ಸಮುದಾಯ ಆಸ್ಪತ್ರೆಯನ್ನಾಗಿ ಮಾಡಬೇಕು ಅನ್ನುವಂತ ಬೇಡಿಕೆಯನ್ನ ಅನೇಕ ವರ್ಷಗಳಿಂದ ನಾವು ಮಾಡಿಕೊಂಡು ಬಂದಿದ್ದೇವೆ, ಧರಣಿಯನ್ನ ಮಾಡಿದ್ದೇವೆ, ಹೋರಾಟಗಳು ಕೂಡ ಮಾಡಿದ್ದೇವೆ. ಈ ಉಳ್ಳಾಲ ತಾಲೂಕು ಆದಂತಹ ಸಂದರ್ಭದಲ್ಲಿ UT ಖಾದರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಉಳ್ಳಾಲ ತಾಲೂಕು ಆಗ್ಬೇಕಂತೇಳಿ ಜನರ ಬೇಡಿಕೆ ಇಲ್ಲ, ಆದ್ರೆ ನಾನೇ ಜನರ ಬೇಡಿಕೆಯನ್ನಾಗಿ ತಿಳ್ಕೊಂಡು ಇಲ್ಲಿಗೆ ತಾಲೂಕು ಅನಿವಾರ್ಯತೆ ಇದೆ ಅನ್ನುವಂತ ಕಾರಣದಿಂದ ಜನರ ಬೇಡಿಕೆ ಇಲ್ಲದಿದ್ರೂ ಕೂಡ ಒಂದು ಉಳ್ಳಾಲ ತಾಲೂಕನ್ನ ನಾನು ರಚನೆ ಮಾಡಿದ್ದೇನೆ. ನನಗೆ ಜನರು ಬೇಡಿಕೆ ಇಲ್ಲದಿದ್ರೂ ಕೂಡ ಜನರಿಗೆ ಬೇಕಾದಂತ ವ್ಯವಸ್ಥೆ ಮಾಡಿ ಗೊತ್ತಿದೆ ಅನ್ನುವಂತ ಮಾತನ್ನ ಹೇಳಿ. ಆದ್ರೆ ಈ ಉಳ್ಳಾಲ ತಾಲೂಕಿಗೆ ಬೇಕಾದಂತ ವ್ಯವಸ್ಥೆಗಳನ್ನು UT ಖಾದರ್ ಮಾಡಿದೆ. ಇಲ್ಲಿ ಅನೇಕ ವರ್ಷಗಳಿಂದ ಜನರ ಸಮಸ್ಯೆಗಳನ್ನು ಇಟ್ಕೊಂಡು ಹೋರಾಟ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲಿಯ ಮೆಡಿಕಲ್ ಕಾಲೇಜಿಗೆ ಸಂಬಂಧಪಟ್ಟಾಗಿರ್ಬೋದು, ಜಿಲ್ಲೆಗೊಂದು ಮೆಡಿಕಲ್ ಕಾಲೇಜ್ ಬೇಕು, ಸಮುದಾಯ ಆರೋಗ್ಯ ಕೇಂದ್ರವನ್ನ ಸಮುದಾಯ ಆರೋಗ್ಯ ಆಸ್ಪತ್ರೆಯನ್ನಾಗಿ ಮಾಡಬೇಕು ಅನ್ನುವಂತ ಸಂದರ್ಭದಲ್ಲಿ ಕೂಡ UT ಖಾದರ್ ಯಾವುದೇ ರೀತಿಯ ಉತ್ತರವನ್ನು ಕೊಟ್ಟಿಲ್ಲ, ಯಾವುದೇ ರೀತಿಯ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ತಾಲೂಕಿನ ಬೇಡಿಕೆ ಇಲ್ಲದಿದ್ರೂ ಕೂಡ ನಾನು ತಾಲೂಕಿನ ರಚನೆಯನ್ನು ಪೂರೈಸಿದ್ದೇನೆ ಅಂತ ಹೇಳುವಂತ UT ಖಾದರ್ ಅವರೇ, ನಾವು ಅನೇಕ ವರ್ಷದಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟು ಖಾಸಗಿ ಆಸ್ಪತ್ರೆಗಳ ಒಂದು ದರೋಡೆ ಏನಿದೆ ಅದರ ಬಗ್ಗೆ ಕೂಡ ಅನೇಕ ಬಾರಿ ಮಾತಾಡಿದ್ದೇವೆ. ಆದರೆ ಇದರ ಬಗ್ಗೆ ನೀವು ಯಾವುದೇ ಕ್ರಮವನ್ನು ತಗೊಂಡಿಲ್ಲ. ನಿಮ್ಮ ಆರೋಗ್ಯ ಸಚಿವರಾದಂತಹ ಸಂದರ್ಭದಲ್ಲಿ ನಿಮ್ಮದೇ ಪಕ್ಷದ ನಾಯಕರಿಗೆ ಒಂದು ಮೆಡಿಕಲ್ ಕಾಲೇಜನ್ನು ಕರುಣಿಸಿದ್ದೀರಿ, ಆದ್ರೆ ಜಿಲ್ಲೆಗೆ ಮೆಡಿಕಲ್ ಕಾಲೇಜನ್ನು ಕೊಡುವಂತ ಯಾವುದೇ ಕೆಲಸವನ್ನು ಮಾಡಲಿಲ್ಲ. ತಾಲೂಕು ಮಾಡಬೇಕಾದ್ರೆ ಅನೇಕ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು, ಆಡಳಿತಾತ್ಮಕವಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು. ಉಳ್ಳಾಲ ತಾಲೂಕಾಗಿ 5 ವರ್ಷಗಳು ಕಳೆದರೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ದಾಖಲೆಗೆ ಸಂಬಂಧಪಟ್ಟು ಜನರು ಮಂಗಳೂರಿಗೆ ಓಡುವಂತ ಪರಿಸ್ಥಿತಿ ಇದೆ. ಅದೇ ರೀತಿಯಲ್ಲಿ ಕೂಡ ಮಂಗಳೂರು ಉಳ್ಳಾಲ ತಾಲೂಕು ಆದರೂ ಕೂಡ ಇಲ್ಲಿ ಒಂದು ತಾಲೂಕು ಆಸ್ಪತ್ರೆ ಮಾಡಬೇಕೆನ್ನುವಂತ ಒಂದು ಆಸೆ, ಒಂದು ಮಾತು ಕೂಡ UT ಖಾದರ್ ಅವರಿಗೆ ಬರಲಿಲ್ಲ. ನಮಗೆ ಗೊತ್ತಿರಬಹುದು, ಡಿವೈಎಫ್ಐನ ಕೇವಲ 1 ವಾರದ ನಾವು ಹೋರಾಟಗಳನ್ನು ನೋಡಬಹುದು. ಖಾಸಗಿ ಆಸ್ಪತ್ರೆಗಳು ಯಾವ ರೀತಿ ಧರಣಿಯನ್ನು ಮಾಡ್ತಾ ಇದೆ, ಹೆಣವನ್ನು ಹಿಡ್ಕೊಂಡು ಹೆಣವನ್ನು ಬಿಟ್ಕೊಡದೆ ಜನರನ್ನ ದೋಚುವಂತ ಸ್ಥಿತಿಗೆ ಇವತ್ತು ಖಾಸಗಿ ಆಸ್ಪತ್ರೆಗಳು ಬರ್ತಾ ಇದೆ. ನಮ್ಮ BK ಇಮ್ತಿಯಾಜ್ ಅವರು ಹೇಳಿದ್ರು, ಖಾಸಗಿ ಆಸ್ಪತ್ರೆಗಳು ಔಷಧ ವಿಚಾರ ಅಥವಾ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟು ಜನರನ್ನ ದೋಚುವಂತ ಕೆಲಸ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಜನರಿಗೆ ಆಧಾರವಾಗಿ ನಿಲ್ಲಬೇಕಾದಂತಹ UT ಖಾದರ್ ಅವರು ಸಂಸದರು ಇವತ್ತು ಎಲ್ಲವನ್ನು ಮಾಡ್ತಿದ್ದಾರೆ. ಆರೋಗ್ಯ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ UT ಖಾದರ್ ಅವರು ಆರೋಗ್ಯ ಕಿಯೋಸ್ಕ್ ಅನ್ನು ತಂದಿದ್ದಾರೆ. ಗೊತ್ತಿರಬಹುದು, ಉಳ್ಳಾಲದ ಒಳಪಟ್ಟಿಯ ಅಂಬೇಡ್ಕರ್ ಮೈದಾನದಲ್ಲಿ ಆರೋಗ್ಯ ಕಿಯೋಸ್ಕ್ ಅನ್ನುವಂತ ಒಂದು ಕಿಯೋಸ್ಕ್ ಅನ್ನು ಹಾಕಿದ್ರು. ಈಗ ಅದು ಕಾಣ್ತಾ ಇಲ್ಲ, ಎಲ್ಲೋ ಗುಜರಿ ಅಂಗಡಿಯಲ್ಲಿ ಇರುವ ರೀತಿ ಕಾಣಿಸ್ತಾ ಇದೆ. ಅದೇ ರೀತಿ ಶುದ್ಧ ಕುಡಿಯುವ ನೀರಿನ ಒಂದು ಕೇಂದ್ರವನ್ನು ಕೂಡ ಮಾಡಿದ್ರು, ಅದು ಕೂಡ ಒಂದು ಗುಜರಿಗೆ ಹೋಗುವಂತ ಪರಿಸ್ಥಿತಿ ಇದೆ. ಸರ್ಕಾರಿ ಆಸ್ಪತ್ರೆಯನ್ನ ಒಳಪಡಿಸುವಂತ ನಿಟ್ಟಿನಲ್ಲಿ ಯಾವುದೇ ರೀತಿ ಯೋಜನೆಯನ್ನು ಕೂಡ ಇವತ್ತು UT ಖಾದರ್ ಮಾಡ್ತಾ ಇಲ್ಲ. ಈ ತಾಲೂಕು ಈ ಸಮುದಾಯ ಕೇಂದ್ರದ ಅವಸ್ಥೆ ಕೂಡ ಅದೇ ರೀತಿಯಲ್ಲಿ ಇದೆ. ಇತ್ತೀಚೆಗೆ ನಮ್ಮದೇ ಒಂದು ಪರಿಚಯಸ್ಥರಾದಂತಹ ವ್ಯಕ್ತಿಗಳು ನಾಯಿ ಕಚ್ಚಿದನು ಅಂತ ಬಂದಾಗ ಇಲ್ಲಿ ಯಾವುದೇ ರೀತಿಯ ಚುಚ್ಚುಮದ್ದಿನ ವ್ಯವಸ್ಥೆ ಇಲ್ಲದಂತಹ ಸಂದರ್ಭದಲ್ಲಿ ಅವರನ್ನ ವೆಲ್ಲಾಕಿ ಕಳಿಸುವಂತ ದುಸ್ಥಿತಿ
ರೀತಿ ನಮ್ಮ ಇಲ್ಲಿ ವ್ಯವಸ್ಥೆ ಇದೆ. ಅದೇ ರೀತಿಯಲ್ಲಿ ಖಾಸಗಿ ಆಸ್ಪತ್ರೆಗಳು ಕೂಡ ಯಾವ ರೀತಿ ದೋಷವನ್ನು ಅಂತ ಗೊತ್ತಿದೆ. ಒಂದು ಸಣ್ಣ ಮಗುವಿಗೆ ನಮ್ಮದೇ ಕಾರ್ಯಕರ್ತರ ನಮ್ಮದೇ ನಾಯಕರ ಮಗುವಿಗೆ ಒಂದು ಉಸಿರಾಟದ ತೊಂದರೆ ಆದಂತ ಸಂದರ್ಭದಲ್ಲಿ ಇಲ್ಲಿ ಕೂಡ ಖಾಸಗಿ ಆಸ್ಪತ್ರೆ ಉಳ್ಳಾಲ ಕೇಂದ್ರದ ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಬೆಡ್ ಇಲ್ಲದ ಸಂದರ್ಭದಲ್ಲಿ ಮಂಗಳೂರಿನ ಆಸ್ಪತ್ರೆಗಳಲ್ಲಿ ವಿಚಾರ ಮಾಡಿದಾಗ ದಿನಕ್ಕೆ 50,000 ರೂಪಾಯಿ ಖರ್ಚು ಮಾಡಬೇಕು ಅನ್ನುವಂಥ ಪರಿಸ್ಥಿತಿ ನಮ್ಮ ಇಲ್ಲಿ ಎಲ್ಲ ಖಾಸಗಿ ಆಸ್ಪತ್ರೆಗಳಲ್ಲಿ ಇದೆ. ಅದು ಎಲ್ಲರ ಕೂಡ ಮನೆಯಲ್ಲಿ ಕೂಡ ಆರೋಗ್ಯದ ಸಮಸ್ಯೆ ಬಂದಾಗ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಈ ರೀತಿಯಲ್ಲಿ ಸಮಸ್ಯೆ ಆಗುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಈ ರೀತಿಯೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಗಬೇಕಾದ್ರೆ ಒಂದು ನಮ್ಮ ಜಿಲ್ಲೆಗೆ ಮೆಡಿಕಲ್ ಕಾಲೇಜನ್ನು ತರಬೇಕು. ಅದರ ಜೊತೆಗೇನೆ ನಮ್ಮಲ್ಲಿರುವಂತ ಸಮುದಾಯ ಕೇಂದ್ರ ಏನಿದೆ, ಆರೋಗ್ಯ ಕೇಂದ್ರ, ಇದನ್ನ ಮೇಲ್ದರ್ಜೆಗೇರಿಸಿ ಸಮುದಾಯ ತಾಲೂಕು ಆಸ್ಪತ್ರೆ ಮಾಡಬೇಕು. ಈ ಬಗ್ಗೆ ಯುಟಿ ಕೂಡ ಹೆಚ್ಚಿನ ಕ್ರಮವನ್ನು ವಹಿಸಿಕೊಳ್ಬೇಕು. ಅದರ ಜೊತೆಗೇನೆ ನಾವಿಲ್ಲಿ ಪ್ರತಿಭಟನೆಯನ್ನು ಮಾಡುವ ಸಂದರ್ಭದಲ್ಲಿ ನಾವು ಈಗಾಗಲೇ ಈ ಪ್ರತಿಭಟನೆಯ ವಿಚಾರವಾಗಿ DHO ಕೂಡ ತಿಳಿಸಿದ್ದೇವೆ. ಅವರು ಕೂಡ ಈ ಮನವಿ ತಗೊಳ್ಳಿಕ್ಕೆ ಬರಬೇಕು. ನಮ್ಮ ಏನು ಅಹವಾಲಿದೆ ಅದನ್ನ ಪೂರೈಸುವ ನಿಟ್ಟಿನಲ್ಲಿ ನೀವು ಕೂಡ ಕ್ರಮ ತಗೊಳ್ಬೇಕು. ಆ ನಿಟ್ಟಿನಲ್ಲಿ ಮುಂದೆ ಈ ಸಾಂಕೇತಿಕವಾದಂತಹ ಹೋರಾಟವನ್ನ ಯಾವುದೇ ರೀತಿಯ ಮುಂದೆ ಕ್ರಮವಾದ ರೀತಿಯಲ್ಲಿ ಪರಿಹರಿಸುವ ನಿಟ್ಟಿನಲ್ಲಿ ಇಲ್ಲಿ ಅಧಿಕಾರಿಗಳು, ಆಡಳಿತಾತ್ಮಕ ಅಧಿಕಾರಿಗಳು ಕೂಡ ಅದೇ ರೀತಿ ಕೂಡ ಮಾನ್ಯ ಸ್ಪೀಕರ್ ಕೂಡ ಕ್ರಮ ವಹಿಸಬೇಕು. ಆ ನಿಟ್ಟಿನಲ್ಲಿ ಈ ಹೋರಾಟವನ್ನ ಇಲ್ಲಿ ಸಾಂಕೇತಿಕವಾಗಿ ನಡೆಸ್ತಾ ಇದ್ದೇವೆ. ನನಗೆ ಮಾತಾಡಿದ ಅವಕಾಶ ಮಾಡಿಕೊಂಡ ಎಲ್ಲರಿಗೂ ಕೂಡ ಉಳಿತಾಯ ಮಾತಾಡಬೇಕು. ಸ್ವೀಕರಿಸಲಿಕ್ಕೆ ಯಾರು ಆರೋಗ್ಯ ಇಲಾಖೆ ಸಂಬಂಧಪಟ್ಟವರನ್ನ ಪೊಲೀಸರು ನಮ್ಮ ಈ ಪ್ರತಿಭಟನೆಯ ಸ್ಥಳಕ್ಕೆ ಅವ್ರನ್ನ ಕರೆಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಎಲ್ಲ ಸಮಸ್ಯೆಗಳು, ಇಲ್ಲಿ ವೈದ್ಯರಿಲ್ಲ, ಇಲ್ಲಿ ಮೆಡಿಕಲ್ ಪ್ರೈವೇಟ್ ಹಾಸ್ಪಿಟಲ್ನವರು ಬಂದು ಇಲ್ಲಿ ನಮ್ಮನ್ನು ನೋಡುವಂಥ ಒಂದು ಪರಿಸ್ಥಿತಿ. ಮತ್ತು ಕನಿಷ್ಠ ಒಂದು ತುರ್ತು ಸಂದರ್ಭದಲ್ಲೂ ಕೂಡ ಇಲ್ಲಿ ಯಾವುದೇ ಚಿಕಿತ್ಸೆ ಸಿಗುತ್ತಾ ಇಲ್ಲ ಅಂತ. ಇಷ್ಟು ದೊಡ್ಡ ಆಸ್ಪತ್ರೆಯನ್ನು ಕಟ್ಟಿ ಅಲ್ಲಿ ಯಾರೊಬ್ಬರು ಫಿಲ್ಮ್ ಆ್ಯಕ್ಟರ್ ಒಂದು ಇದು ಕೊಟ್ಟಿದ್ದಾರೆ, ನಮಗೆ ಆಕ್ಸಿಜನ್ ಘಟಕ ಕೊಟ್ಟಿದ್ದಾರೆ. ಅದನ್ನು ಕೂಡ ನೀವು ಇಲ್ಲಿ ಮಾಡಲಿಲ್ಲ. ಅದನ್ನು ಅಳವಡಿಸುವಂಥದ್ದು ಮತ್ತು ಅದನ್ನು ಟೆಕ್ನಿಷಿಯನ್ ಕೊಡಿಸುವಂಥ ಕೆಲಸ ಆಗಲಿಲ್ಲ. ಡಯಾಲಿಸಿಸ್ ಸೆಂಟರ್ ಇದೆ, ಅದು ಊಟಕ್ಕಿಲ್ಲದ ಉಪ್ಪಿನಕಾಯಿ ಅಂತ ಆಗಿದೆ, ಅದನ್ನು ಕೂಡ ಮಾಡಲಿಲ್ಲ. 40 ಬೆಡ್ಗಳಿದೆ, ಅಲ್ಲಿ ಅದು ಯಾವುದು ಕೂಡ ಉಪಯೋಗ ಬಾರದಂಥ ಸ್ಥಿತಿಯಲ್ಲಿದೆ. ಯಾಕಾಗಿ ಅದನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆ ಸರ್. ಆರೋಗ್ಯ ಇಲಾಖೆಯಲ್ಲಿ ಎಲ್ಲ ನಮ್ಮದು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಬಿಟ್ಟು ಬೇರೆ ತಾಲೂಕು ಜಿಲ್ಲೆಗಳಿಗೆ ನಾವು ನೋಡಿದರೆ ಎಲ್ಲ ರೀತಿಯ ವ್ಯವಸ್ಥೆಗಳು ಸಿಗುವುದು ಆಸ್ಪತ್ರೆಗಳು, ತಾಲೂಕು ಸರ್ಕಾರಿ ಆಸ್ಪತ್ರೆ. ನಮ್ಮ ಜಿಲ್ಲೆಗಳಲ್ಲಿ ಮಾತ್ರ ಈ ರೀತಿಯ ಒಂದು ಲಾಬಿಗೆ ನಾವು ಮಣಿಯಾಗಿದ್ದೇವೆ ಸರ್. ಅದು ಅಧಿಕಾರಿಗಳಾಗಿ ನೀವು ಸರ್ಕಾರದ ಆರೋಗ್ಯ ನೀತಿ ಏನಿದೆ ಅದನ್ನು ನೀವು ಪಾಲನೆ ಮಾಡಲಿಕ್ಕೆ ನೋಡಬೇಕು. ಇದರ ಕೆಳಗಡೆ ಬರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ, ಅಲ್ಲಿ ಒಂದು ವಾರಕ್ಕೆ ಒಂದು ಸಲ ಕೂಡ ವೈದ್ಯರು ಹೋಗೋದಿಲ್ಲ. ಎಲ್ಲೆಲ್ಲಿ ಇದೆ ತಾಲೂಕಿನಲ್ಲಿ ನಿಮ್ಗೆ ಗೊತ್ತಿದೆ. ಅದಕ್ಕೆ ಏನು ಮಾಡ್ತೀರಿ ಅಂತ ಹೇಳ್ಬೇಕು ಸರ್. ವಾರದಲ್ಲಿ ಎಷ್ಟು ದಿನ ಇದ್ದಾರೆ? ಹೆಚ್ಚಿನ ಸ್ಟೇಷನ್ಗಳು ಅಂತ ಹೇಳಿದರೆ ಸ್ಕ್ಯಾನಿಂಗ್ ಎಕ್ಸ್ರೇ. ಅದೀಗ ಇನ್ನೊಂದು ಅಂದರೆ ಮೊನ್ನೆ ಹೋದ ವಾರ ಶುಕ್ರವಾರದಷ್ಟು ಅವರು ಲೈಸೆನ್ಸ್ಗೆ ಸೈನ್ ಮಾಡಿದ್ದಾರೆ. ಇನ್ನೊಂದು 2 ವಾರದಲ್ಲಿ ಅದು ಕೂಡ ಇನ್ಸ್ಟಾಲ್ ಆಗುತ್ತೆ, ಸ್ಕ್ಯಾನಿಂಗ್ ಮತ್ತು ಎಕ್ಸ್ರೇ. ಡಯಾಲಿಸಿಸ್ ಇದು ಹೇಳಿದಾಗೆ ಮಿಷನ್ಗಳೆಲ್ಲ ಇನ್ನೂ ಅದು ಹಂತದಲ್ಲಿ ಅಂದರೆ ಕನ್ಸ್ಟ್ರಕ್ಷನ್ ಹಂತದಲ್ಲಿ ಅದರಿಂದ ಕಂಪ್ಲೀಟ್ ಆದ ಮೇಲೆ ಈಗ ರಾಜ್ಯದಲ್ಲಿ ಏನು ಮಾಡಿದ್ದಾರೆ, ಈಗಾಗಲೇ ತಾಲೂಕು ಆಸ್ಪತ್ರೆಗಳಿಗೆಲ್ಲ ಟೆಕ್ನಿಷಿಯನ್ಸ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಸಮುದಾಯ ಆರೋಗ್ಯ ಕೇಂದ್ರಗಳಿಗೆ ಎಲ್ಲೂ ಕೂಡ ಸ್ಟಾರ್ಟ್ ಮಾಡಿಲ್ಲ. ಆದರೆ ಮೊನ್ನೆ ನಮ್ಮಿಂದ ಡಾಟಾಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಏನು ಅಂತ ಹೇಳಿದ್ರೆ ಎಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ನೀವು ಡಯಾಲಿಸಿಸ್ ಪ್ರಾರಂಭ ಮಾಡುವ ಇದರಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಈ ಪ್ರಪೋಸಲ್ ಕೂಡ ಹೋಗಿದೆ. ಅದು ಬಹುಶಃ ನೆಕ್ಸ್ಟ್ ಅದೆಲ್ಲ ಸರ್ಕಾರ ಹಂತದಲ್ಲೇ ಆಗಬೇಕು. ಅಪಾಯಿಂಟ್ಮೆಂಟ್ ಕೂಡ ಅಷ್ಟೇ. ನಮ್ಮ ಏನು ರಾಷ್ಟ್ರೀಯ ಆರೋಗ್ಯ ಮಿಷನ್ ಇಲ್ಲ, ಅಂದರೆ NHM ಅಡಿಯಲ್ಲಿ ಕಾಂಟ್ರಾಕ್ಟಲ್ಲಿ ಆಗುವಂಥವರನ್ನ ನಾವು ಅಪಾಯಿಂಟ್ಮೆಂಟ್ ಮಾಡಬೇಕು. ಆದರೆ ರೆಗ್ಯುಲರ್ ಏನು ಆಗಬೇಕು ಇಲ್ಲಿ ಬಂದರೆ ಸರ್ ನೀವು ಹೇಳ್ತೀರಲ್ಲ ಬೆಳಿಗ್ಗೆ ಹೊತ್ತು ಡೇಟ್ ಏನು
ಒಂದು ಸಣ್ಣ ಒಂದು ನಾಯಿ ಕಚ್ಚಿದ್ರೆ ಕೂಡ ಒಂದು ಮದ್ದು ಸಿಗೋದಂತ ಪರಿಸ್ಥಿತಿ. 4 ಮದ್ದು ಕೊಟ್ಟರೆ 4 ಔಷಧಿಯಲ್ಲಿ 2 ಸಿಗುವುದಿಲ್ಲ, 4ಅಲ್ಲಿ 2 ಸಹ ಸಿಗುವುದಿಲ್ಲ. 3 ಕಡೆ 3 ಹಿಡ್ಕೊಂಡು ನಾವು ಬೇರೆ ಕಡೆ ಹೋಗುವಂಥ ಪರಿಸ್ಥಿತಿ ಇದೆ. ಇದು ಈ ಒಂದು ಆರೋಗ್ಯ ಕೇಂದ್ರ ಮಾಡ್ತಾರೆ. ನೀವು ಹೇಳಿದಿರಿ 350 ಜನ ಬರ್ತಾ ಇದ್ರೆ ಅವರಿಗೆ ಎಷ್ಟು ಔಷಧಿಯನ್ನು ಕೊಟ್ಟಿದ್ದೀರಿ, ಎಷ್ಟು ಮದ್ದುಗಳನ್ನ ಅವರಿಗೆ ಸಪ್ಲೈ ಮಾಡಿದ್ದೀರಿ, ಅದು ಕೂಡ ಮುಖ್ಯ ಆಗ್ತದೆ. ಅವರನ್ನು ಎಲ್ಲಿಗೆ ರೆಫರ್ ಮಾಡ್ತೀರಿ? ಇಲ್ಲಿ ಚಿಕಿತ್ಸೆ ಆದರೆ ಅವರು ಹೋಗುವ ಇಲ್ಲಿನ ವೈದ್ಯರು ರೆಫರ್ ಮಾಡುವಂಥದ್ದು ಎನಪೈ ಆಸ್ಪತ್ರೆಗೆ, ಜಿಲ್ಲಾ ಆಸ್ಪತ್ರೆಗೆ ಕಳಿಸುವುದಿಲ್ಲ. ಈ ರೀತಿಯಾಗಿ ಅಲ್ಲಿ ಹೋದ್ಮೇಲೆ ಕೆಲವು ಚಿಕಿತ್ಸೆಗೆ ಅಲ್ಲಿ ವ್ಯವಸ್ಥೆನೇ ಇರೋದಿಲ್ಲ, ಅವರಿಗೆ ಫ್ರೀಯಾಗಿ ಕೊಡೋದಿಲ್ಲ. ನಮ್ಮ ಬಡವರನ್ನ ಯಾಕೆ ನೀವು ಮತ್ತೆ ಮೆಡಿಕಲ್ ಕಾಲೇಜಿಗೆ ನಮ್ಮ ಬಡವರ ದೇಹವನ್ನು ಪ್ರಯೋಗಕ್ಕೆ ಕೊಡುವಂಥದ್ದು? ಅದು ನಮಗೆ ಆರೋಗ್ಯ ರೆಫರ್ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಅದನ್ನು ಖಂಡಿತವಾಗ್ಲೂ ನಮ್ಮ ಏನಿದ್ರೆ ಸರ್ಕಾರಿ ಸಂಸ್ಥೆಗಳಿಗೆ ಕಳಿಸ್ಬೇಕು. ಈಗ ಇಲ್ಲಿ ಇದು ಗರ್ಭಿಣಿಯರಿಗೂ ಹೆರಿಗೆ ವ್ಯವಸ್ಥೆ ಕೂಡ ಈಗ ಮಾಡ್ತಾ ಇಲ್ಲ. ಅದು ಆಗ್ಬೇಕು ಸರ್, ಅದನ್ನ ಇವತ್ತಿನ ಸ್ಟಾರ್ಟ್ ಮಾಡಬೇಕು, ಅದು ಮಾಡ್ಬೇಕು ಸರ್. ಅದು ಹೆರಿಗೆ ವ್ಯವಸ್ಥೆಯನ್ನ ಇಮಿಡಿಯೇಟ್ ಮಾಡಬೇಕು. ಆಂಬುಲೆನ್ಸ್ ಅವರು ಯಾಕೆ ಇಲ್ಲಿ ನಿಲ್ಲುವುದಿಲ್ಲ? ತಾಲೂಕಿನಲ್ಲಿ ಇಲ್ಲಿ ಮಾತ್ರ ಅಲ್ಲ, 108ನವರು 108 ಆಂಬುಲೆನ್ಸ್ನವರು ಯಾವುದೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹತ್ರ ನಿಲ್ಲುವುದಿಲ್ಲ. ಯಾಕೆಂದ್ರೆ ಅಲ್ಲಿ ಅವರಿಗೆ ವ್ಯವಸ್ಥೆ ಮಾಡಿಕೊಡುವುದಿಲ್ಲ. ಅಲ್ಲಿ ಒಂದು ಸಣ್ಣ ಟಾಯ್ಲೆಟ್ಗೆ ಹೋಗ್ಲಿಕ್ಕೆ ಕೂಡ ನೀವು ಬಿಡುವುದಿಲ್ಲ. ಅವ್ರಿಗೆ ಇಲ್ಲಿ ಎಲ್ಲ ಮೂಲಭೂತ ವ್ಯವಸ್ಥೆ ಮಾಡಿಕೊಡಿ ಅಂತ ಅಲ್ಲಿ ಅವರಿಗೆ ಇರ್ಲಿಕ್ಕೆ ಒಂದು ರೂಮ್ ಎಲ್ಲ ಕೊಡಿ, ಅವ್ರು ಇಲ್ಲೇ ನಿಲ್ತಾರೆ. ಹಾಗಾಗಿ ಇಡೀ ಮಂಗಳೂರು ತಾಲೂಕಿನಲ್ಲಿ ಎಲ್ಲವೂ ಕೂಡ 108 ಆಸ್ಪತ್ರೆ ಆರೋಗ್ಯ ಕೇಂದ್ರದ ಮುಂದೆ ಇಲ್ಲ, PH ಸೆಂಟರ್ನ ಯಾವುದೇ ಒಂದು ಕಡೆ ಇಲ್ಲ. ಇದು ಎಲ್ಲ ಕಡೆ ಅವರಿಗೆ ವ್ಯವಸ್ಥೆ ಮಾಡಿ ಕೊಡುವುದಿಲ್ಲ. ಅದು ನೀವು ಮಾಡಿ, ನಿಮ್ಮ ತಾಲೂಕಲ್ಲಿ ಅದನ್ನು ಮಾಡಿ. ಅದನ್ನ ಕೆಲವು CHCಗಳಲ್ಲಿ ಕ್ವಾರ್ಟರ್ಸ್ ಇದೆ, ಸ್ಟಾಫ್ಗಳ ಕ್ವಾರ್ಟರ್ಸ್, ಅದರಲ್ಲಿ ಕೆಲವರೆಲ್ಲ ಉಳ್ಕೊಂಡಿದ್ದಾರೆ. ಅಲ್ಲ, ಅವರಿಗೆ ಒಂದು ಇಲ್ಲಿಂದಲ್ಲ ಅದು ಎಲ್ಲ ಕಡೆ ಇದೆ, ಎಲ್ಲ ಕಡೆ ಇದೆ. ಅದು ನಾವು ಹೇಳ್ತೇವೆ, ಸುರತ್ಕಲ್ಲ ಎಲ್ಲ ಕಡೆ ಮುಖ್ಯ ಕಡೆಗಳಲ್ಲಿ ಇಲ್ಲ. ಅವರು ಅವರ ಮನೆಯ ರೂಮ್ ಹತ್ರ ಇರ್ತಾರೆ, ಅವರಿಗೆ ಬೇರೆ ವ್ಯವಸ್ಥೆ ಇಲ್ಲ. ಅವರಲ್ಲಿ ಗಾಡಿಯಲ್ಲಿ ಎಷ್ಟು ಹೊತ್ತು ನಿಲ್ಬೋದು? ಅದಕ್ಕಾಗಿ ಅದು ವ್ಯವಸ್ಥೆ ಮಾಡ್ಬೇಕು ಸರ್. ಮತ್ತೆ ತಾಯಿ ಕಾರ್ಡು ಕೊಡುವಂಥದ್ದು ವಿಳಂಬ ಮಾಡ್ತಾ ಇದ್ದೀರಿ, ಅದನ್ನ ಅಂಗನವಾಡಿ ಟೀಚರ್ನವರ ಮೂಲಕ ಒಂದ್ಸಲ ಆಗಿತ್ತು ಇಲ್ಲ ಅಂತ ನಾನು ಹೇಳ್ತೇನೆ. ಒಟ್ಟು ಸರ್ ಇಲ್ಲಿನ ವ್ಯವಸ್ಥೆ ಅವ್ಯವಸ್ಥೆ ಆಗಿದೆ, ಅದೇ ಕಂಡಿದೆ. ನಾವು ಇವತ್ತು ನಿಮ್ಮ ಕಚೇರಿ ಇಲ್ಲಿಂದವರೆಗೆ ನಾವು ನಿಮ್ಮ ಕಚೇರಿ ಒಳಗಡೆ ಬಂದು ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡ್ತೀವಿ. ಇದು ನಿಮ್ಮ ಮುಂದೆ ಹೇಳ್ತಾ ಇರುವಂತ. ಇವತ್ತು ನಾವು ಹೇಳ್ತಾ ನಿಮ್ದು ಆರೋಗ್ಯ ಮಿಷನ್ ಏನಿದೆ ಅದನ್ನ ಕರೆಕ್ಟ್ ಆಗಿ ಇಲ್ಲಿ ನಿಮ್ಮ ಲಿಮಿಟ್ ಒಳಗೆ ಏನು ವ್ಯವಸ್ಥೆ ಸಿಗ್ತದೆ ಅದನ್ನ 100ಕ್ಕೆ 100 ಸಿಗಬೇಕು. ಅದು ಹೆರಿಗೆ ಆಗಿರ್ಬೋದು, ಸಣ್ಣ ಚುಚ್ಚುಮದ್ದು ಕೊಡುವಂತ ಇರ್ಬೋದು, ಡಯಾಲಿಸಿಸ್ ವ್ಯವಸ್ಥೆ ಇದೆ, ಇದೆಲ್ಲವನ್ನು ಕೂಡ ನಿಮ್ಮ ವ್ಯಾಪ್ತಿಯೊಳಗೆ ಏನು ಮಾಡ್ಲಿಕ್ಕೆ ಆಗ್ತದೆ ಅದನ್ನ ನೀವು ಮಾಡ್ಬೇಕು. ಅದಕ್ಕೆ ನೀವು ಜವಾಬ್ದಾರಿ. ಅದನ್ನ ಮಾಡದಿದ್ರೆ ನಾವು ಹೋರಾಟವನ್ನು ತೀವ್ರ ಮಾಡ್ತೀವಿ. ನಾವು ಆಸ್ಪತ್ರೆ ಮುಂದೆ ನಿಂತು ಹೋರಾಟ ಮಾಡಲಿಕ್ಕೆ ನಮಗೂ ಮನಸ್ಸಿಲ್ಲ, ಬರುವಂತ ವೈದ್ಯರಿಗೆ ತೊಂದರೆ ಕೊಡಲಿಕ್ಕೆ ನಮಗೆ ಮನಸ್ಸಿಲ್ಲ. ನಾವು ಒಂದು ಖಾಸಗಿ ಆಸ್ಪತ್ರೆ ಅವರು ಒಂದು ನಿರ್ಲಕ್ಷ್ಯದ ಬಗ್ಗೆ ನಿಮಗೆ ದೂರು ಕೊಟ್ಟರೆ ನೀವು ವರದಿಯನ್ನು ಕೊಡ್ತೀರಿ ಅಂತಲೇ ವೈದ್ಯರು ತಪ್ಪಿಲ್ಲ ಅಂತ ಕೊಡ್ತೀರಿ. ಒಂದು ಪ್ರಕರಣದಲ್ಲಿ ನೀವೇ ಕೊಟ್ಟಿದ್ದೀರಿ, ಉಳ್ಳಾಲದೇನೆ ಇಲ್ಲಿದೆ ಒಂದು ಪೇಷಂಟಿಗೆ ನೀವೇ ಕೊಟ್ಟಿರ್ತಕ್ಕಂಥ ವರದಿ. ಅವ್ರ ವೈದ್ಯರದ್ದು ಯಾವುದೂ ತಪ್ಪಿಲ್ಲ. ತಪ್ಪಿ ಹೇಳಿದಾಗಾದ್ರೆ ಮಗುವಿಗೆ ಹುಟ್ಟುವಂಥ ಸಂದರ್ಭದಲ್ಲಿ ಹೊಟ್ಟೆಯಲ್ಲಿರುವಾಗಲೇ ಸಮಸ್ಯೆ ಇತ್ತು, ಅಬಾರ್ಷನ್ ಮಾಡಬೇಕಂತ ಹೇಳ್ಬೇಕಾದ್ರೆ ಡಾಕ್ಟರ್ ಹೆರಿಗೆ ಆಗಿದೆ. ಈಗ ಮಗುವನ್ನು ನೋಡುವಂಥವ್ರು ಯಾರು? ಅವರ ಪರಿಸ್ಥಿತಿ ಏನಾಗಿದೆ? ನಿಮಗೆ ನೀವೇ ಕೊಟ್ಟಿರ್ತಕ್ಕಂಥ ವರದಿ. ಯೋಜನೆ ತಾಲೂಕಾ ಅಧಿಕಾರಿ ನೀವೇ ವರದಿ ಕೊಟ್ಟಿರ್ತಕ್ಕಂಥ ತಾಲೂಕಾ ಆರೋಗ್ಯ ವರದಿ ಕೊಟ್ಟಿರ್ತಾರೆ. ಈಗ ಸರ್ ಇದು ಹೆರಿಗೆ ವ್ಯವಸ್ಥೆಯನ್ನ ಇವತ್ತಿಂದಲೇ ಆಗಬೇಕು, ಇವತ್ತಿಂದಲೇ ಆಗಬೇಕು. ಇವತ್ತಿನ ಹೆರಿಗೆ ಆಸ್ಪತ್ರೆ ಫೆಸಿಲಿಟಿ ಇಲ್ಲ ಸರ್. ಅಗತ್ಯತೆ ಗೊತ್ತಿಲ್ಲ, ಬೇರೆ ಆಸ್ಪತ್ರೆ ಅವ್ರನ್ನ ಇಲ್ಲಿ ಮಾಡ್ತಿರೋ ಗೊತ್ತಿಲ್ಲ. ಹೆರಿಗೆ ಆಸ್ಪತ್ರೆಗೆ ವ್ಯವಸ್ಥೆ ಆಗಬೇಕು ಇಲ್ಲಿ, ಅದನ್ನ ನೀವು ಮಾಡಲೇಬೇಕು. ಎಲ್ಲದಕ್ಕೂ ಡಿಲೇ ಮಾಡ್ತಾ ಇದ್ದೀವಿ ಸರ್. ಇದು ಯಾವಾಗ ಆಗ್ತದೆ? ಯಾವುದೇ ಫೆಸಿಲಿಟಿ ಇಲ್ಲ. 4 ವರ್ಷಕ್ಕೆ ಮುಂಚೆ ನಾನೇ ಒಂದು ಪ್ರಾಬ್ಲಮ್ ಫೇಸ್ ಮಾಡಿದ್ದೆ. 4 ವರ್ಷಕ್ಕೆ ಅದು ಆಗುದಿಲ್ಲ ಸರ್. ಅಲ್ಲ ಸರ್, ಎಲ್ಲವನ್ನು ಒಮ್ಮೆ ಮಾಡಬೇಕು. ನಿಮ್ಮ ವ್ಯಾಪ್ತಿಯೊಳಗಡೆ ನಿಮ್ಮ ಲಿಮಿಟ್ ಒಳಗಡೆ ಏನು ಮಾಡಬೇಕು ಅದನ್ನ 100% ನೀವು ಕೊಡಬೇಕು. ಮೇಲಿನ ಮಟ್ಟದಲ್ಲಿ ಆಗುವಂಥದ್ದು ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. ನಿಮ್ಮೊಳಗೆ ಆಗ್ತಾ ಇಲ್ಲಲ್ಲ, ನೀವು ಅದನ್ನು ಸ್ವಲ್ಪ ನೋಡ್ತಾ ಇರ್ಬೇಕು ಸರ್. ನೀವು ಪರಿಶೀಲನೆ ಮಾಡೋದಿಲ್ಲ. ನಾವು ಇವತ್ತು ಪ್ರತಿಭಟನೆ ಮಾಡಿದಿರಿ ಅಂತ ಕಾರಣಕ್ಕೆ ಬಂದಿದ್ದೀರಿ, ನೀವು ಮಾಡ್ತಾ ಇಲ್ಲ. ಇದರಿಂದಾಗಿ ಸಫರ್ ಆಗುವಂಥವ್ರು ಬಡವರು ಸರ್. ಬಡವರು ಇಲ್ಲಿ ಬರೋರು ಯಾರು? ಏನು ನಿಮ್ಮ ಬೇಡಿಕೆಗಳೇನಿದೆ ಆ ಬೇಡಿಕೆಗಳನ್ನೆಲ್ಲ ಇವತ್ತು ಪಡ್ಕೊಂಡಿದ್ದೇನೆ. ಜೊತೆಗೆ ನೀವು ಮಾತನಾಡುವಾಗ ಕೂಡ ನಾನು ಅದನ್ನು ಕೇಳಿಕೊಂಡಿದ್ದೇನೆ. ಸೊ ಮುಂದಿನ ಹಂತದಲ್ಲಿ ಎಲ್ಲವನ್ನು ಕೂಡ ಈಗ ನಮ್ಮ ಆರೋಗ್ಯ ಕಚೇರಿ ವತಿಯಿಂದ ಇರ್ಬೋದು ಅಥವಾ ಜಿಲ್ಲಾ ಆರೋಗ್ಯ ಕಚೇರಿಯಿಂದ ಇರ್ಬೋದು
ಏನೆಲ್ಲ ಮಾಡುವಂಥದ್ದಿದೆ ಅದನ್ನು ಖಂಡಿತವಾಗಿ ಮುಂತಾಗಿ ಮಾಡ್ತೇವೆ. ಇನ್ನೊಂದು ನಮ್ಮ ಸರ್ಕಾರದ ವತಿಯಿಂದ ಏನಾಗಬೇಕು, ನಿಮ್ಮ ಮೆಮೊರಂಡಮ್ ಮೂಲಕ ಪತ್ರವನ್ನು DHO ಮುಖಾಂತರ ಸರ್ಕಾರಕ್ಕೆ ಕೂಡ ಕಳಿಸಿ ಅಲ್ಲಿಂದ ಕೂಡ ಏನಾಗಬೇಕು ಅದನ್ನು ಮಾಡ್ತೇವೆ. ಸೊ ಹೋರಾಟ ಅಂತ ಹೇಳಿದರೆ ಖಂಡಿತವಾಗ್ಲೂ ನಿಮ್ಮದು ಏನು ಈ ಸಲಹೆ ಸೂಚನೆಗಳಿಗೆ ಅದನ್ನು ನಾವು ಒಳ್ಳೆಯ ರೀತಿಯಲ್ಲಿ ಕೊಡ್ತೇವೆ. ಖಂಡಿತವಾಗಿ ಎಲ್ಲರಿಗೂ ಕೂಡ ಮನವಿಯನ್ನು ನಾವು ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ಕೊಟ್ಟಿದ್ದೇವೆ. ಈಗಾಗಲೇ ತುರ್ತಾಗಿ ಆರಂಭ ಮಾಡಬೇಕಾದ ಕೆಲಸವನ್ನ ಅವರು ವಾರದೊಳಗೆ ಮಾಡ್ತೀನಿ ಅನ್ನುವಂತ ಒಂದು ಮಾತನ್ನು ಹೇಳಿದ್ದಾರೆ. ಈ ಮಾತನ್ನ ನಂಬಿಕೊಂಡು ಇವತ್ತಿನ ಹೋರಾಟವನ್ನು ನಾವು ನಿಲ್ಲಿಸ್ತೇವೆ. ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿಂದ ಒಂದು ರೋಗಿಯಿಂದ ಯಾವುದಾದ್ರು ದೂರು ಬಂದರೆ ಇಲ್ಲಿ ಚಿಕಿತ್ಸೆಗಳು ನಿರಾಕರಿಸಲ್ಪಟ್ಟಾಗ DYFI ನೇತೃತ್ವದಲ್ಲಿ ಹೋರಾಟ ಖಂಡಿತವಾಗಿಯೂ ನಡೀತದೆ. ಮುಂದಿನ ಹಂತದಲ್ಲಿ ಏನು ಭರವಸೆ ಕೊಟ್ಟಂತ ಅಧಿಕಾರಿಗಳು ನಡೆಸದಿದ್ರೆ ಅವರ ಕಚೇರಿಗೆ ಕೂಡ ಮುತ್ತಿಗೆ ಹಾಕಿ ನಮ್ಮ ಹೋರಾಟವನ್ನ ಬಹಳ ತೀವ್ರಗೊಳಿಸ್ತೇವೆ ಅನ್ನುವಂತ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ. ಈಗ ನಮ್ಮ ಸುನೀಲ್ ದೇವ್ ಅವರು ಧನ್ಯವಾದ ಕೊಟ್ಟು ಧರಣಿಯನ್ನ ಮುಕ್ತಾಯಗೊಳಿಸಲಿಕ್ಕೆ. ಖಾಸಗಿ ಆಸ್ಪತ್ರೆದ ಹಾವಳಿಗೆ ఇది ಸರ್ಕಾರಿ ಆಸ್ಪತ್ರೆ ಕೆಲಂತ ಪೋಪನಂಚಿನ ನಮಗೆ ತಗೊಂಡಿಲ್ಲ ದಯಪಂದ EOG ಹಾಸ್ಪಿಟಲ್ ಕೋವಿಡ್ ಸಂದರ್ಭಗಳು ಮೂಲಜಿ ಸಾಧಾರಣ 380 ಮಟ್ಟ ಡೆಲಿವರಿ ಅಂತ ನಂತರದ ದಿನಕ್ಕೆ ಆ ಡೆಲಿವರಿ ಮಂತಿನ ಡಾಕ್ಟ್ರೇ ಮುಲ್ಪಾರ್ತಿ ಪೋಪನಂಚಿನ ಸ್ಥಿತಿಗೆ ಖಾಸಗಿ ಆಸ್ಪತ್ರೆ ನಿರ್ಮಾಣ ಮಾಡ್ತಾರೆ. ఇది ಆ ರೀತಿ ಖಾಸಗಿ ಆಸ್ಪತ್ರೆ ಹಾವಳಿ ಉಂಟು. ಅನಿಟ್ಟೆಡೆ ಇಲ್ಲಿ DYFI ಸರ್ಕಾರಿ ಆಸ್ಪತ್ರೆಗೆ ಬಲಪಡಿಸಿಕೊಳ್ಳುವಂತಹ ಹೋರಾಟನೇ రేపు దుమ్ముల మందులు బయటది నల్లాకు మనుషులు పంపించిన పనులు యోగ్య సందర్భంలో ప్రతిభటన నిర్దేశ పార్టీ పంచిన DYFI జిల్లా అధ్యక్షురాದ BK ವಿದ್ಯಾರ್ಥಿಗಳಿಗೆ ಧನ್ಯವಾದ ಕೊಡ್ತಾ ಅದೇ ರೀತಿ ತಾಲೂಕು ಅಧ್ಯಕ್ಷರಾದ ರಜಾಕ್ ಮಂಡಪದ ಮೇರೆಗಳ ಧನ್ಯವಾದ ಕೊಡ್ತಾ ಇವು ವಕೀಲರಾದ ನಿತಿನ್ ಕೂತಾರ್ ಮೇರೆಗಳ ಧನ್ಯವಾದ ಕೊಡ್ತಾ ಸಿದ್ಧಾಂತ ಮುಖಂಡರಾಗಿನ ಜಯಂತ್ ನಾಯ್ಕ ಉಳ್ಳೇರು ಅದೇ ರೀತಿ ಕೃಷ್ಣಪ್ಪ ಸಾಲಿಯಂದ್ರ ಉಳ್ಳೇರು ಸುಕುಮಾರ್ ಜೋಕರ್ ಉಳ್ಳೇರು ಪದ್ಮಾವತಿ ಶೆಟ್ಟಿ ಉಳ್ಳೇರು ಮತ್ತೆ ಮಾತಿರಲು ಧನ್ಯವಾದ ಕೊಡ್ದು DYFI ತಾಲೂಕು ಮುಖಂಡರಾಗಿನ ಅಸ್ತಾ ಕಲಕರ್ ಉಳ್ಳೇರು ಅಮೀರ್ ಉಲ್ಲಾಲ್ ಉಳ್ಳೇರು ಜಗದೀಶ್ ಮಂಗಳೂರು ಉಳ್ಳೇರು ಮತ್ತೆ ಮಾತೆಲ್ಲ ಧನ್ಯವಾದ ಕೊಡ್ದು ಅಶ್ರಫ್ ಅರೇಕರ್ ಉಳ್ಳೇರು ಮತ್ತೆ ಮಾತೆಲ್ಲ ಧನ್ಯವಾದ ಕೊಡ್ದು ಮಾಧ್ಯಮದ ಧನ್ಯವಾದ ಕೊಡ್ದು ಈ ಕಾರ್ಯಕ್ರಮ ನಿಜವಾಗಿ ಮುಕ್ತಾಯ ಮಾಡ್ತಾರೆ.